ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ಆರ್ ಅಶೋಕ್ ಅವರು, ಸದ್ಯ ವಿಧಾನ ಪರಿಷತ್ಗೆ ಉಪಚುನಾವಣೆ ನಡೆಯಲಿರುವುದರಿಂದ ಹುಬ್ಬಳ್ಳಿಯ ಹೋರಾಟವನ್ನು ಮುಂದೂಡಲಾಗಿದೆ. ಎಲ್ಲ ಶಾಸಕರು ದೆಹಲಿ ಚಲೋ ಮಾಡಲಿದ್ದೇವೆ ಎಂದು ಹೇಳಿದರು. ಆದರೆ ಆದಷ್ಟು ಬೇಗ ಅದನ್ನು ನಡೆಸಲಿದ್ದೇವೆ ಎನ್ನುವ ಸೂಚನೆ ನೀಡಿದರು. ವಿಧಾನ ಪರಿಷತ್ನ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಶೀಘ್ರದಲ್ಲೇ ನಿರ್ಧರಿಸಲಾಗುವುದು. 2-3 ದಿನಗಳ ಒಳಗೆ ಈ ಪಟ್ಟಿ ಅಂತಿಮವಾಗಲಿದೆ. ಯಾಕೆಂದರೆ ಅಕ್ಟೋಬರ್ 23ರ ಒಳಗೆ ನಾಮಪತ್ರ ಸಲ್ಲಿಸಬೇಕಾಗಿದೆ ಎಂದು ಹೇಳಿದರು. ಕುಮಾರಸ್ವಾಮಿ ಅವರ ಬಳಿ ಯೋಗೇಶ್ವರ್ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಹಾಗೂ ದೆಹಲಿಯ ವರಿಷ್ಠರ ಹತ್ತಿರ ಯೋಗೇಶ್ವರ್ ಅಭ್ಯರ್ಥಿ ಆದರೆ ಒಳ್ಳೆಯದು ಎಂದಿದ್ದೇವೆ. ಆದರೆ ಕುಮಾರಸ್ವಾಮಿ ಅವರು ಒಪ್ಪಬೇಕು. ಕುಮಾರಸ್ವಾಮಿ ಅವರ ಜೊತೆ ಕುಳಿತು ಚರ್ಚೆ ಮಾಡಲಿದ್ದೇವೆ. ಕೊನೆಯದಾಗಿ ಕುಮಾರಸ್ವಾಮಿ ಅವರಿಗೆ ಈ ವಿಚಾರದಲ್ಲಿ ಅಧಿಕಾರ ಇದೆ. ಅವರು ಹೇಳಿದ ತೀರ್ಮಾನದಂತೆ ಮಾಡುತ್ತೇವೆ. ನಾನು ಯೋಗೇಶ್ವರ್ ಜೊತೆ ಮಾತನಾಡುತ್ತೇನೆ. ಸರ್ವಸಮ್ಮತದ ಅಭ್ಯರ್ಥಿಯಾಗುವ ರೀತಿ ಕೆಲಸ ಮಾಡಲಾಗುವುದು ಎಂದು ಆರ್ ಅಶೋಕ್ ಹೇಳಿದರು. ಕುಮಾರಸ್ವಾಮಿಯವರ ಹತ್ರ, ಡೆಲ್ಲಿಯವರ ಹತ್ರ ನಮ್ಗೆ ಯೋಗೇಶ್ವರ್ ಕೊಟ್ರೆ ಒಳ್ಳೇದು ಅಂತ ಹೇಳಿದಿರಿ. ಆದ್ರೆ ಕುಮಾರಸ್ವಾಮಿ ಅವರು ಒಪ್ಬೇಕು. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಅಲ್ಟಿಮೇಟ್ ಆಗಿ ಕುಮಾರಸ್ವಾಮಿಗೆ ಹೆಚ್ಚು ಅಧಿಕಾರ ಇದೆ. ಅವರು ಕೊನೆಗೆ ಅಲ್ಟಿಮೇಟ್ ಆಗಿ ಏನ್ ತೀರ್ಮಾನ ಕೊಡ್ತಾರೋ ಆ ಪ್ರಕಾರ ಮಾಡ್ತಾರೆ. ಇಂದು ನಾನೇ ಅಭ್ಯರ್ಥಿ ಎಂದು ಹೇಳಿಕೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಬರೆದುಕೊಳ್ಳಿ, ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಸ್ಪರ್ಧೆಯನ್ನು ಮಾಡುವುದಿಲ್ಲ. ಬೇರೆ ಅಭ್ಯರ್ಥಿಗಳು ನಿಲ್ಲುತ್ತಾರೆ. ಕಾಂಗ್ರೆಸ್ ಪಕ್ಷದ ನಿರ್ಧಾರ ಇದು. ಚುನಾವಣೆಗೆ ಒಂದು ಗಿಮಿಕ್ ಬೇಕಿದೆ, ಅದಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನು ನೀಡುತ್ತಾರೆ ಎಂದು ಹೇಳಿಕೆ ನೀಡಿದರು. ಇನ್ನು ನಾನೇ ಅಭ್ಯರ್ಥಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಯ ಬಗ್ಗೆಯೂ ಪ್ರತಿಕ್ರಿಯಿಸಿದ ಆರ್ ಅಶೋಕ್, ಇದು ಸುಳ್ಳು ಸುದ್ದಿ. ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿ ಎನ್ಡಿಎ ಅಭ್ಯರ್ಥಿಯನ್ನು ನಿಲ್ಲಿಸಲಾಗುತ್ತದೆ ಎಂದು ಸೂಚನೆ ನೀಡಿದರು. 100% ಡಿ ಕೆ ಶಿವಕುಮಾರ್ ನಿಲ್ಲಲ್ಲ. ಬರ್ದ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. 100% ಡಿ ಕೆ ಶಿವಕುಮಾರ್ ನಿಲ್ಲಲ್ಲ. ಬೇರೆ ಅಭ್ಯರ್ಥಿ ನಿಲ್ತಾರೆ. ಅದು ಕಾಂಗ್ರೆಸ್ ಪಾರ್ಟಿಯ ಡಿಸಿಷನ್. ಡಿ ಕೆ ಶಿವಕುಮಾರ್ ನಿಲ್ಲಲ್ಲ. ಸುಮ್ಮನೆ ಚುನಾವಣೆಗೆ ಒಂದು ಸ್ಟಂಟ್ ಬಿಡ್ಬೇಕಲ್ಲ, ಸ್ಟಂಟ್ ಬಿಟ್ಟಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಎರಡೂ ಸುಳ್ಳು. ಆದ್ರೆ ನಿಜವಾದಂತ ಅಭ್ಯರ್ಥಿಗಳು ಬೇರೆ ಆಗ್ತಾರೆ. ಅದು ನಮ್ಮ ಕಡೆಯಿಂದ ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮುಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ಬಿಜೆಪಿಯ ಹೋರಾಟದಿಂದಾಗಿ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತಹ ಸ್ಥಿತಿ ಬಂದೊದಗಿದೆ. ನಮ್ಮ ಹೋರಾಟದಿಂದಲೇ ಇಡಿ, ಲೋಕಾಯುಕ್ತ ತನಿಖೆಗಳು ಆಗುತ್ತಿವೆ ಎಂದು ಹೇಳಿದರು. ನಾವು ಕೊನೆಯವರೆಗೂ, ಯಾಕಂದ್ರೆ ಬಿಜೆಪಿಯ ಹೋರಾಟದಿಂದ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಸ್ಥಿತಿಗೆ ಬಂದಿದೆ. ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಇಡಿ ಎಂಟ್ರಿ ಆಗಿದೆ, ಲೋಕಾಯುಕ್ತ ಎಂಟ್ರಿ ಆಗಿದೆ. ಇದು ಬಿಜೆಪಿಯ ಹೋರಾಟದಿಂದ ಆಗಿರುವಂತದ್ದು. ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದ್ದೀನಿ, ಹೊರಗಡೆನೂ ಕೂಡ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳೆದುಕೊಳ್ಳುವುದು ಗ್ಯಾರಂಟಿ ಎಂದು ಅವರು ಈ ಸಂದರ್ಭ ಹೇಳಿದರು.